ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನೋಡಿ, ನಾವಿವತ್ತು ಕೋಟೆಬಾಗಿಲು ಮಹಾಮಾಯಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಹಾಗೆ ಬರುವ ಮೊದಲು ನಾನು ನಿಮಗೆ ತೋರಿಸಬೇಕು ಅಂತಿದ್ದೆ, ಆದರೆ ತುಂಬ ಗುಡುಗು ಮಳೆ ಎಲ್ಲ ಇತ್ತು, ಹಾಗಾಗಿ ಅದನ್ನು ಮನೆಯಲ್ಲಿ ಹೇಳಲಿಲ್ಲ. ನೋಡಿ, ಇದು ಮಹಾಮಾಯಿ ದೇವಸ್ಥಾನ ಕೋಟೆಬಾಗಿಲು. ಇಲ್ಲಿಗೀಗ ನಾವು ಬಂದು ಮುಟ್ಟಿದ್ದೇವೆ. ಆದರೆ ಅಲ್ಲಿ ದೈವದ್ದು ಎಲ್ಲ ಗಗ್ಗರ ಸೇವೆಗೆ ಸ್ಟಾರ್ಟ್ ಆಗಿದೆ. ಬನ್ನಿ ನೋಡೋಣ. ಆಯ್ದ ಅನೇಕ ಮಾಯದ ನಿವಾರಣ ಅಮೃತವನ್ನು ಕೊಡ್ಬಾರ್ದು ಅಪ್ಪೆಲ್ಲ ದಿಪ್ತವತ್ತ ಸತ್ಯದ ಪರಿಪೂರ್ಣ ಅನುಗ್ರಹ ವಾಕ್ಯಗಳು.
ಈಗ ನೋಡಿ ಪ್ರಸಾದ ಎಲ್ಲ ಕೊಟ್ಟಾಯಿತು. ಈಗ ಇನ್ನು ಬಣ್ಣ ಹಾಕಲಿಕ್ಕೆ ಕೂತ್ಕೊಳ್ತಾರೆ. ಬಣ್ಣ ಹಾಕಿ ಆದಮೇಲೆ ಅಣಿ ಕಟ್ಟು ಅಂತ ಹೇಳ್ತಾರೆ. ಹಾಗೆ ಅದೆಲ್ಲ ಕಟ್ಟಿ ಆದಮೇಲೆ ಮತ್ತೆ ದರ್ಶನ ಇರ್ತದೆ. ಹಾಗೆ ಮತ್ತೆ ದೇವರ ದರ್ಶನ ಆಗಿ ಮತ್ತೆ ದೇವರ ಬೊಂಬೆಯನ್ನು ಅಂದರೆ ದೇವರ ಇದು ಈಗ ದೇವರನ್ನು ಮಾಡಿದ್ದಾರಲ್ಲ ಒಳಗೆ ಉಂಟಲ್ಲ, ಅದನ್ನು ಹಾಕಲಿಕ್ಕೆ ಮತ್ತೆ ಹೋಗ್ತಾರೆ. ಹಾಗೆ ನಾವು ಈಗ ಅದನ್ನು ನೋಡಿ ಆದಮೇಲೆ ಇನ್ನು ಒಳಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಪೂಜೆ ಎಲ್ಲ ಮಾಡಿಸಿ ದೇವರದ್ದು ಪ್ರಸಾದ ಎಲ್ಲ ತಗೊಂಡು ಹಾಗೆ ಸುತ್ತು ಬಂದು ಇನ್ನು ನಾವೀಗ ಇನ್ನು ಹೊರಡೋದು. ಹಾಗೆ ಅಂದರೆ ತುಂಬ ರಾತ್ರಿವರೆಗೆ ನಾವು ಇದ್ದರೆ ಮತ್ತು ಮಳೆಗೆಲ್ಲ ಬರಲಿಕ್ಕೆ ಕಷ್ಟ ಆಗ್ತದೆ, ಸ್ವಲ್ಪ ದೂರ ಉಂಟು. ಹಾಗಾಗಿ ನಾವು ಅಲ್ಲಿ ನಿಲ್ಲಲಿಲ್ಲ. ಈಗ ನೋಡಿ ಒಳಗಿನ ವೀಡಿಯೋ ಮಾಡ್ತಾ ಇದ್ದೀನಿ. ಈಗ ನೋಡಿ ಒಳಗಿಂದ ಅಂದರೆ ಇಲ್ಲಿ ಭಾರಿ ಕಾರಣಿಕದ ಇದು ಒಂದು ಮಹಾಮಾಯಿ ದೇವಸ್ಥಾನ, ಪುರಾತನದ್ದು, ಈಗದ್ದಲ್ಲ, ಈಗ ಇತ್ತೀಚೆಗೆ ಆದದ್ದಂತಲ್ಲ, ಪುರಾತನದ್ದು. ಏನಾದರೂ ಒಂದು ಕಷ್ಟ ಕಾರ್ಪಣ್ಯಗಳು ಬಂದಾಗ ಹರಕೆ ಹೇಳಿದರೆ ಇಲ್ಲಿ ನೆರವೇರ್ತದೆ. ಹಾಗೆ ತುಂಬ ಪುರಾತನದ ಒಂದು ದೇವಿ ಆದುದರಿಂದ ತುಂಬ ಇಲ್ಲಿ ಕಾರಣಿಕ ಎಲ್ಲ ತುಂಬ ಇದೆ. ಅಂದರೆ ಇಲ್ಲಿ ತುಂಬ ಈ ಊರಲ್ಲಿ ಎಲ್ಲ ತುಂಬ ಮಹಾಮಾಯಿ ದೇವಸ್ಥಾನಗಳಿದೆ. ಹಾಗೆ ಎಲ್ಲ ದೇವಸ್ಥಾನದ್ದು ಒಂದೊಂದು ಕಾರಣಿಕ ಎಲ್ಲ ತುಂಬ ಉಂಟು, ತುಂಬ ಪವರ್ಫುಲ್ಲು ದೇವರುಗಳು. ಹಾಗೆ ಇಲ್ಲಿ ತುಂಬ ಒಂದು ನಿನ್ನೆ ರಾತ್ರಿ ಜಾತ್ರೆ ಎಲ್ಲ ಇತ್ತು. ಅಂದರೆ ಅಲ್ಲಿ ವೀರಮಾರುತಿ ದೇವಸ್ಥಾನದ ಹತ್ತಿರ ಕಟ್ಟೆಯಲ್ಲಿ ದೇವರನ್ನು ಇಡ್ತಾರೆ. ಅಲ್ಲಿಂದ ರಾತ್ರಿ ಇಲ್ಲಿಗೆ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾರೆ. ಹಾಗೆ ಕರ್ಕೊಂಡು ಬಂದು ಇಟ್ಟಿರ್ತಾರೆ. ಈಗ ನೋಡಿ ಇಲ್ಲೆಲ್ಲ ಬೇರೆ ದೇವರುಗಳೆಲ್ಲ ಇದು ಕಟ್ಟಿದ್ದಾರೆ ಗುಡಿ ಎಲ್ಲ. ಹಾಗೆ ಇಲ್ಲೆಲ್ಲ ಉಂಟು ಎದುರು ಸೈಡಲ್ಲಿ. ಹಾಗೆ ಇದು ದ್ವಾರ. ಹಾಗೆ ಇದು ಉಚ್ಚಂಗಿ ದೇವರದ್ದು. ಹಾಗೆ ನಾಡ್ದು ಇನ್ನೊಂದು ಮಹಾಮಾಯಿ ದೇವಸ್ಥಾನದ್ದು ಮಹಾಮಾಯಿ ಪೂಜೆ ಆಗಲಿಕ್ಕೆ ಇದೆ, ಅದು ಕೂಡ ನಿಮಗೆ ನಾನು ತೋರಿಸ್ತೇನೆ. ಹಾಗೆ ನೋಡಿ ಇದು ಉಚ್ಚಂಗಿದ್ದು ಗುಡಿ. ನೋಡಿ ಎಲ್ಲರೂ ಪ್ರಸಾದ ತಗೊಳ್ತಾ ಇದ್ದಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ಪೂಜೆ ಎಲ್ಲ ಆಗ್ತಾ ಉಂಟು. ಹಾಗೆ ನಮಗೇನು ತುಂಬ ಖುಷಿ ಆಯಿತು. ಹಾಗೆ ನೀವು ಕೂಡ ಯಾರಾದರೂ ಬರದಿದ್ದವರಿದ್ದರೆ ಬನ್ನಿ. ಹಾಗೆ ಏನಾದರೂ ಕಷ್ಟ ಕಾರ್ಪಣ್ಯ ಇದ್ದರೆ ನೀವು ಅದಕ್ಕೆ ಹರಕೆ ಎಲ್ಲ ಹೇಳಿದರೆ ಆಗುತ್ತೆ. ಹಾಗೆ ವರ್ಷದ ಜಾತ್ರೆಯಲ್ಲಿ ಬಂದು ಕೊಡ್ಬೋದು. ಹಾಗೆ ತುಂಬ ಪವರ್ಫುಲ್ಲು ದೇವರು, ತುಂಬ ಜನ ಸೇರ್ತಾರೆ. ರಾತ್ರಿ ಎಲ್ಲ ತುಂಬ ಫುಲ್ಲು ಜನ ಇರ್ತದೆ. ಈಗ ಇವತ್ತು ಸ್ವಲ್ಪ ಮಳೆ ಇದ್ದದ್ರಿಂದ ಈಗ ಕಡಿಮೆ, ಇಲ್ಲದಿದ್ದರೆ ಇಷ್ಟೊತ್ತಿಗೆ ತುಂಬ ಫುಲ್ಲು ಜನ ಇರ್ತದೆ. ಸ್ವಲ್ಪ ಮಳೆ ಬಂತು, ಹಾಗಾಗಿ ಸ್ವಲ್ಪ ಇನ್ನೂ ಕೂಡ ಬರ್ತಾ ಇದ್ದಾರೆ ಜನ, ಇನ್ನೂ ಬರಬೇಕು. ಹಾಗೆ ನೋಡಿ ಈಗಲೂ ಗುಡುಗು ಎಲ್ಲ ಬರ್ತಾ ಉಂಟು. ನೋಡಿ ಮಳೆ ಬರ್ತಾ ಉಂಟು, ಗುಡುಗು ಬರ್ತಾ ಉಂಟು, ಆದರೂ ಜನ ತುಂಬ ಇದ್ದಾರೆ. ಅಂದರೆ ಇದು ದೇವರದ್ದು ಕಾರಣಿಕ ಅಷ್ಟಿದೆ. ಹಾಗಾಗಿ ಎಲ್ಲ ಸಂತೆಗಳು ಸ್ವಲ್ಪ ಇಟ್ಟಿದ್ದಾರೆ. ಅಂದರೆ ಮಳೆಗೆ ಸ್ವಲ್ಪ ಹೋಗಿದೆ. ನೋಡಿ ಇದು ಅಶ್ವತ್ಥದ ಮರ, ತುಂಬ ಚೆನ್ನಾಗಿದೆ. ನೋಡಿ ಒಳ್ಳೆ ಪವರ್ಫುಲ್ಲು ಪ್ಲೇಸ್. ಬಂದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು ಅಂತ ಅನಿಸ್ತದೆ. ಹಾಗೆ ನೋಡಿ ಈ ರೀತಿ ಎಲ್ಲ ಬಂದವರು ವ್ಯಾಪಾರದವರಿಗೆ ಕೂಡ ಒಳ್ಳೆ ವ್ಯಾಪಾರ ಆಗ್ತದೆ. ಹಾಗೆ ಇಲ್ಲಿ ಹುಟ್ಟಬೇಕಾದ್ರೆ ಒಂದು ಒಳ್ಳೆ ಪುಣ್ಯ ಮಾಡಿ ಇರಬೇಕು ಅಂತ ಹೇಳ್ತೀನಿ ನಾನು. ಯಾಕಂದರೆ ಇಲ್ಲಿ ಎಲ್ಲ ಜಾತ್ರೆ ಎಲ್ಲ ತುಂಬ ಇರ್ತದೆ. ಅಂದರೆ ದೇವರು ಮಹಾಮಾಯಿ ದೇವಸ್ಥಾನ, ಹಾಗೆ ಬೇರೆ ದೇವಸ್ಥಾನಗಳು, ಹಾಗೆ ಬಸದಿಗಳು ಇಲ್ಲಿ. ಅಂದರೆ ಮಂಗಳೂರಿನ ಈ ಮೂಡುಬಿದ್ರೆಯಲ್ಲಿ ತುಂಬ ಇಲ್ಲಿ ಪವರ್ಫುಲ್, ಅಂದರೆ ತುಂಬ ದೇವಸ್ಥಾನಗಳೆಲ್ಲ ಇದೆ. ಹಾಗಾಗಿ ತುಂಬ ಖುಷಿಯಾಗ್ತದೆ. ನೋಡಿ ಸಂತೆಗಳೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಜನ ಸೇರಿದ್ದಾರೆ. ನೋಡಿ ಇದು ನೋಡಿ ಕಟ್ಟೆ ಒಂದು ಕಟ್ಟಿದ್ದಾರೆ ಇದಕ್ಕೆ ಎಲ್ಲ, ತುಂಬ ಚೆನ್ನಾಗಿದೆ. ತುಂಬ ಸುತ್ತಮುತ್ತಲು ಜಾಗ ಇದೆ, ಸಂತೆ ಇದೆ. ಹಾಗೆ ತುಂಬ ಖುಷಿ ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಹಾಗೆ ದೇವರದೊಂದು ಮುಖ ನೋಡಿದ್ರೇ ನಮಗೆ ತುಂಬ ಖುಷಿ ಆಗ್ತದೆ. ಹಾಗೆ ಅಷ್ಟು ಒಂದು ಪವರ್ಫುಲ್ ದೇವರು. ಅಂದರೆ ನಿಮಗೆ ಜೂಮ್ ಆಗಿ ಎದುರಲ್ಲಿ ಅಷ್ಟು ತೋರಿಸ್ಲಿಕ್ಕೆ ಆಗಲಿಲ್ಲ, ಆದರೂ ತೋರಿಸಿದ್ದೇನೆ ಸ್ವಲ್ಪ ನೋಡಿ. ಹಾಗೆ ನಾವು ಹೊರಡುವ ಅಂತ ಇದ್ದೇನೆ. ಹಾಗೆ ನೋಡಿ ಎಲ್ಲ ಜನ ಬರ್ತಾ ಇದ್ದಾರೆ, ಆದರೆ ನಾವು ಹೊರಡ್ತಿದ್ದೇವೆ. ಯಾಕಂದರೆ ಮಳೆ ಬರ್ತದಲ್ಲ, ಮಳೆಗೆ ನಾವು ಇಲ್ಲಿದ್ದರೆ ಸ್ವಲ್ಪ ತೊಂದರೆ ಆಗ್ತದೆ ಅಂತ ನಾನು ಹಾಗೆ ಹೊರಡ್ತಾ ಇದ್ದೇವೆ. ಇನ್ನು ನಾವು ಹೊರಡೋಣವಾ? ಹಾಗಾದರೆ ಬನ್ನಿ. ಹುಷಾರಿದ್ದು ಸೋಸೆ ಅಂದರೆ ಮಗಳಂತ ಗೊತ್ತು.
ಏನು ಮಸಾಲೆ ನನ್ನ ಎಕ್ಸ್ಪೀರಿಯನ್ಸ್ ಇನ್ನು ಎಕ್ಸ್ಪೀರಿಯನ್ಸ್ ಆಗ್ತದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾವು ಈಗ ಹೋಗ್ತಾ ಇದ್ದೇವೆ. ಹಾಗೆ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.